ಕಂಬಳಕ್ಕೆ ನಾನು ಬೆಳಿಗ್ಗೆ ಹೇಳಿದಾಗೆ ಸುಮಾರು 700 ವರ್ಷಗಳ ಇತಿಹಾಸ ಇದೆ. ಇದು ಎಲ್ಲ ಜಾತಿ ಧರ್ಮದವರು, ಅದು ದೇವರ ಅನುಗ್ರಹದಿಂದ ದೇವರ ಎಲ್ಲ ಕಾರ್ಯಕ್ರಮಗಳಿಗೆ ದೈವಾರಾಧನೆಯ ಜೊತೆ ಇದನ್ನು ಆರಾಧನೆ ಮಾಡುವಂಥ ಕೆಲಸವನ್ನು ನಮ್ಮ ಕರಾವಳಿ ಭಾಗದಲ್ಲಿ ಮಾಡ್ತಾರೆ. ಇದು ರೈತಾಪಿ ವರ್ಗದ ಒಂದು ಕ್ರೀಡೆ. ರೈತರು ತನ್ನ ಕೃಷಿಗೆ ಈ ಕೋಣಗಳನ್ನು ಬಳಸಿಕೊಂಡು ಆಮೇಲೆ ಕೃಷಿ ಆದ ನಂತರ ಕಡೆಗೆ ಏನು ಕೃಷಿ ಮುಗಿಯುವ ಸಮಯದಲ್ಲಿ ಈ ಗದ್ದೆಯಲ್ಲಿ ಈ ಕೋಣಗಳನ್ನು ಹಿಂದೆ ಓಡಿಸ್ತಾ ಇದ್ರು. ಈಗ ಕೃಷಿ ಕಡಿಮೆ ಆಗಿದೆ, ಆದರೆ ಇದು ಕಂಬಳ ಅಂತ ನಮ್ಮ ಇಡೀ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಕಂಬಳದ ಕೋಣಗಳನ್ನು ಕಂಬಳದ ಯಜಮಾನರು ಅವರು ಮಕ್ಕಳಂತೆ ಸಾಕ್ತಾರೆ. ಅದಕ್ಕೆ ಬೇಕಾಗುವಂಥ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಅದಕ್ಕೆ ಫ್ಯಾನ್ ಇರ್ಬೋದು, ಅದಕ್ಕೆ ಯಾವುದೇ ರೀತಿಯ ಆಗದ ರೀತಿಯಲ್ಲಿ ಅದನ್ನು ತನ್ನ ಮಕ್ಕಳಂತೆ ಸಾಕ್ತಾರೆ. ನಾವು ಇವತ್ತು ಇಲ್ಲಿ ಕಂಬಳ ಆಯೋಜನೆ ಮಾಡುವಾಗ ಕೋಣದ ಯಜಮಾನರುಗಳ ಒಂದು ಮೀಟಿಂಗನ್ನು ಕರೆದಿದ್ದೀವಿ. ಆಗ ಅವರು ಉಲ್ಲೇಖ ಮಾಡಿದ್ದೇನಂತ ಹೇಳಿದ್ರೆ, ನಮಗೆ ಕುಡಿಲಿಕ್ಕೆ ನೀರು ಬೇಡ, ಕಂಬಳದ ಕೋಣಗಳಿಗೆ ಕುಡಿಯುವ ನೀರನ್ನು ನಾವು ನಮ್ಮ ಊರಿಂದ ತರಿಸಿಕೊಡಬೇಕು. ನಾವು ಅವರಿಗೆ ಹೇಳಿ ಒಂದು ಮಾತು ಹೇಳಿದ್ದೀವಿ, ನಿಮಗೆ ಮಿನರಲ್ ವಾಟರ್ ಕಂಬಳದ ಕೋಣಗಳಿಗೆ ಕುಡಿಲಿಕ್ಕೆ ಕೊಡುವ ವಿಚಾರವನ್ನು ಹೇಳಿದಾಗ, ಇಲ್ಲ ನಮಗೆ ಅವರು ದಿವಸಾಲು ಕುಡಿಯುವಂಥ ನೀರು ಬೇಕು, ಏನಾದರೂ ಅದರ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರಬಾರದು ಅನ್ನೋ ವಿಚಾರವನ್ನು ಅವರು ಉಲ್ಲೇಖ ಮಾಡಿದರು. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವರಿಗೆ ನೀರಲ್ಲ, ಕಂಬಳದ ಕೋಣಗಳನ್ನು ಅವರು ಎಷ್ಟು ಪ್ರೀತಿಯಿಂದ ಅದನ್ನು ಸಾಕ್ತಾರೆ ಅನ್ನೋದನ್ನು ನಾವು ಕೇಳಬಹುದು. ಇವತ್ತು ಪೇಟದವರು, ಪೇಟಾ ಎಂಬ ಒಂದು ಸಂಸ್ಥೆ ಈ ಕಂಬಳವನ್ನು ನಿಷೇಧ ಮಾಡಬೇಕಂತ ಹೇಳಿಬಿಟ್ಟು ಸುಮಾರು 12 ವರ್ಷಗಳ ಕಾಲ ಅವರು ಕೋರ್ಟಿನಲ್ಲಿ ವಾದ ವಿವಾದ ಮಂಡಿಸಿ ಕಡೆಗೂ ಕೂಡ ಈ ಕಂಬಳಕ್ಕೆ ಜಯ ಸಿಗುವಂತಾಯಿತು. ಸುಮಾರು 7 ವರ್ಷಗಳ ಹಿಂದೆ ನಮ್ಮ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಾಗ ಪೇಟಕ್ಕೆ ಮತ್ತು ಕಂಬಳಕ್ಕೆ ನಿಷೇಧ ಬಂದಂಥ ಒಂದು ಸಮಯ ಇತ್ತು. ಆ ಸಮಯದಲ್ಲಿ ನಾವೆಲ್ಲರೂ ಕಂಬಳ ಸಮಿತಿಯವರು ಮಾನ್ಯ ಸಿದ್ದರಾಮಯ್ಯನವರ ಹತ್ರ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಹತ್ರ ವಿನಂತಿ ಮಾಡಿಕೊಂಡ ಪ್ರಕಾರ ಅವರು ವಿಧಾನಸಭೆಯಲ್ಲಿ ಅದನ್ನು ಮಂಡಿಸಿ ಸುಗ್ರೀವಾಜ್ಞೆ ಮಾಡುವ ಮುಖಾಂತರ ರಾಜ್ಯ ಮತ್ತು ಕೇಂದ್ರದಲ್ಲಿ ರಾಷ್ಟ್ರಪತಿಯ ಅಂಕಿತವಾಗಿ ಬಂದರೂ ಕೂಡ ಪೇಟಾ ಸಂಸ್ಥೆಯವರು ಸುಪ್ರೀಂ ಕೋರ್ಟಿನಲ್ಲಿ ವಾದ ಮಂಡಿಸಿ ಕಳೆದ 1-2 ವರ್ಷದ ಹಿಂದೆ 5 ನ್ಯಾಯಾಧೀಶರು ಇದ್ದಂಥ ಬೆಂಚು ನಮ್ಮ ಪರವಾಗಿ ಆದೇಶವನ್ನು ನೀಡಿದೆ. ಇವತ್ತು ಮುಖ್ಯಮಂತ್ರಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಕಂಬಳಕ್ಕೆ ಇವತ್ತು 1 ಕೋಟಿ ರೂಪಾಯಿಯನ್ನು ಸರ್ಕಾರದಂತ ಕೊಡುವಂತಾಗಿದೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಕಂಬಳಕ್ಕೆ ಸುಮಾರು 1 ಕೋಟಿ ರೂಪಾಯಿಯನ್ನು ನಮ್ಮ ಮುಖ್ಯಮಂತ್ರಿಗಳು ಕೊಡುವುದು ಅಲ್ಲದೆ, ಕರಾವಳಿ ಭಾಗದಲ್ಲಿ ನಡೆಯುವಂಥ ಎಲ್ಲ 20 ಕಂಬಳಿಗಳಿಗೆ ತಲಾ 5 ಲಕ್ಷ ರೂಪಾಯಿಯನ್ನು ಕೂಡ ಈವಾಗಲೇ ಘೋಷಣೆ ಮಾಡಿರ್ತಾರೆ. ಇದು ನಿಜವಾಗಿ ಕಂಬಳಕ್ಕೆ ಕೊಟ್ಟಂಥ ಪ್ರೋತ್ಸಾಹ ದಕ್ಷಿಣ ಕನ್ನಡ ಜಿಲ್ಲೆಯವರು ಖಂಡಿತ ಯಾವತ್ತೂ ಇದನ್ನು ಮರೆಯುವುದಿಲ್ಲ ಅನ್ನೋ ವಿಚಾರವನ್ನು ನಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಸುಮಾರು 20ರಿಂದ 25 ಲಕ್ಷ ಜನ ದಕ್ಷಿಣ ಕನ್ನಡ ಜಿಲ್ಲೆಯವರು ನಮ್ಮ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವತ್ತು ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾತ್ರ ಅಲ್ಲದೆ ಇಡೀ ಬೆಂಗಳೂರಿನ ಎಲ್ಲ ಸಂಘಟನೆಗಳು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ಕಾರ್ಯಕರ್ತರಾಗಿ ನಮ್ಮ ಜೊತೆ ಕೈಗೂಡಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕಂಬಳವನ್ನು ನಾವು ಕರಾವಳಿ ಭಾಗದಲ್ಲಿ ಆಚರಣೆ ಮಾಡ್ತಾ ಇದ್ರು. ಇವತ್ತು ಕರಾವಳಿ ಭಾಗದಿಂದ ಬೆಂಗಳೂರಿಗೆ ತಂದು ಸುಮಾರು ಜನ ಸಿನಿಮಾದಲ್ಲಿ ಇದನ್ನು ನೋಡಿದ್ದಾರೆ. ಸಿನಿಮಾದಲ್ಲಿ ನೋಡಿ ಇವತ್ತು ಅವರ ಕುಟುಂಬ ಸಮೇತ ಈ ಕಂಬಳವನ್ನು ನೋಡಲಿಕ್ಕೆ ಆಸಕ್ತಿಯನ್ನು ವ್ಯಕ್ತಪಡಿಸಿದ ಪ್ರಕಾರ ನಾವು ಕೂಡ ಇದನ್ನು ಅವರಿಗೆ ತೋರಿಸುವಂಥ ಒಂದು ಕೆಲಸಕ್ಕೆ ಇವತ್ತು ಬೆಂಗಳೂರಿನಲ್ಲಿ ಈ ಕಂಬಳವನ್ನು ನಾವು ಆಯೋಜನೆ ಮಾಡಿದ್ದೀವಿ. 2 ದಿವಸ ಈ ಕಂಬಳ ನಿರಂತರ ನಡೆಯುತ್ತದೆ. ಸುಮಾರು 158 ಜೊತೆ ಕೋಣೆಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಸುಮಾರು 228 ಜೊತೆ ಕೋಣೆಗಳು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರು. ಎಲ್ಲ ಕೋಣೆಗಳಿಗೆ ನಾವು ಅವರ ಅರ್ಹತೆಯನ್ನು, ಯಾವ ಕೋಣೆಗಳು 13 ಸೆಕೆಂಡಿನಲ್ಲಿ ಈ ಕರೆಯನ್ನು ಮುಟ್ತಾವ ಅಂತ ಕೋಣೆಗಳಿಗೆ ಮಾತ್ರ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಆ ರೀತಿ ಇಲ್ಲಿ ಕಂಬಳವನ್ನು ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ
ನಮ್ಮ ಈ ಕಂಬಳವನ್ನು ಮಾಡಬೇಕಿದ್ರೆ ನಾವು ಸುಮಾರು 2 ತಿಂಗಳ ಕಾಲ ನಿರಂತರ ಪ್ರವರ್ತರಾಗಿ ನಮ್ಮ ಪ್ರಕಾಶ್ ಶೆಟ್ಟರು ಇರ್ಬೋದು, ಬಂಜಾರ ಪ್ರಕಾಶ್ ಶೆಟ್ಟರು ಶುರುವಿಗೆ ನಮಗೆ ನೀವೇ ಕಂಬಳ ಮಾಡಿ ನಮಗೆ ನಿಮ್ಮ ಜೊತೆಯಲ್ಲಿ ನಾನು ಇದ್ದೇನೆ ಅನ್ನುವ ವಿಚಾರವನ್ನು ಹೇಳಿದಾಗ ನೀವು ಹಿಂದೆ ನಿಂತ್ಕೊಂಡು ನಮಗೆ ಸಹಕಾರ ಮಾಡಬೇಕು ನಮ್ಮ ವಿನಂತಿ ಮಾಡಿಕೊಂಡಾಗ ಅವರು ನಮ್ಮ ಜೊತೆ ಸಹಕಾರ ಮಾಡಿದ್ದಾರೆ. ಜೊತೆಯಲ್ಲಿ ಗುಣರಂಜನ್ ಮತ್ತು ಗುರು ಕಿರಣ್ ಅವರು ಇಬ್ಬರು ಕೂಡ ನಮಗೆ ಶಕ್ತಿಯನ್ನು ಕೊಟ್ಟು ಪ್ರತಿಯೊಂದು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಶಕ್ತಿ ತುಂಬಿ ಎಲ್ಲ ಎತ್ತು ಸೆಕೆಂಡ್ ಮುಟ್ಟು 9.78 ಸೆಕೆಂಡಿನಲ್ಲಿ ಈಗ ಕೋಣ ಮುಟ್ಟಿದೆ. ಗುಣರಂಜನ್ ಮತ್ತೆ ಗುರು ಕಿರಣ್ ಅವರು ಜೊತೆಯಲ್ಲಿ ನಮಗೆ ಕೈ ಜೋಡಿಸಿ, ಅದರಲ್ಲಿ ಎಲ್ಲ ಸಂಘಟನೆಗಳು ಕೂಡ ನಾವು ಒಬ್ಬೊಬ್ಬರ ಹೆಸರನ್ನು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ, ಎಲ್ಲರೂ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಲಿಕ್ಕೆ ಸಹಕಾರ ನೀಡಿದ್ದಾರೆ. ನಾವು ಇವತ್ತು ಮುಖ್ಯಮಂತ್ರಿಯವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ತುಂಬ ಸಂತೋಷ ಆಗಿದೆ. ನಾವು ಮುಖ್ಯಮಂತ್ರಿಯವರ ಹತ್ರ ಒಂದು ವಿನಂತಿಯನ್ನು ನಮ್ಮ ಕಮಲ ಸಮಿತಿಯಲ್ಲಿ ಕೂಡ ಮಾಡಿಕೊಳ್ಳಿಕ್ಕಿದ್ದೇವೆ. ಅದನ್ನು ಪತ್ರ ಮುಖೇನ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ತುಳುವನ್ನು ಕೂಡ ಹೆಚ್ಚುವರಿ ಕರ್ನಾಟಕದ ಹೆಚ್ಚುವರಿ ಭಾಷೆಯಾಗಿ ತಗೊಳ್ಬೇಕು ಅಂತ ವಿನಂತಿಯನ್ನು ನಾನು ಇವಾಗಲೇ ವಿಧಾನಸಭೆಯಲ್ಲಿ ಮಂಡಿಸಿದ್ದೆ. ವಿಧಾನಸಭೆಯಲ್ಲಿ ಮಂಡಿಸಿದ ಸಮಯದಲ್ಲಿ ನಾನು ಮತ್ತೆ ನಮ್ಮ ವಿಧಾನಸಭಾ ಅಧ್ಯಕ್ಷರಾದ UT ಖಾದರ್ ಅವರು ತುಳುವಿನಲ್ಲಿ ಮಾತಾಡುವ ಮುಖಾಂತರ ಅದಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ ಮುಖ್ಯಮಂತ್ರಿಗಳು ಸುಮಾರು 5 ಇಲಾಖೆಗಳ NOCಗಳು ಬರಬೇಕು, ಅದು ಬಂದ ಕೂಡಲೇ ಅದಕ್ಕೆ ಮಾನ್ಯತೆ ಕೊಡ್ತೇನೆ ಅನ್ನುವ ವಿಚಾರವನ್ನು ಕೂಡ ನಮಗೆ ತಿಳಿಸಿದ್ದಾರೆ. ಇದೆಲ್ಲ ನಮಗೆ ಸಂತೋಷದ ವಿಚಾರ. ಬೇರೆ ಬೇರೆ ರಾಜ್ಯಗಳಲ್ಲಿ ಸುಮಾರು 14ರಿಂದ 15 ಭಾಷೆಗಳು ಹೆಚ್ಚುವರಿ ಭಾಷೆಗಳಾಗಿದೆ. ಆದರೆ ಕರ್ನಾಟಕದಲ್ಲಿ ಇರುವಂಥದ್ದು 3 ಮಾತ್ರ ಹೆಚ್ಚುವರಿ ಭಾಷೆಗಳಾಗಿ, ಅದಕ್ಕೆ ಕೂಡ ನಮ್ಮ ಮುಖ್ಯಮಂತ್ರಿಗಳು ಆದ್ಯತೆ ಕೊಡ್ತಾರೆ ಅನ್ನುವ ವಿಚಾರವನ್ನು ಹೇಳುತ್ತಾ ಇವತ್ತು ಈ ಕಂಬಳವನ್ನು ನಡೆಸಲು ನಮಗೆಲ್ಲ ಸಹಕಾರ ಕೊಟ್ಟಂಥ ಎಲ್ಲ ಜನರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸಿ ವೇದಿಕೆಯಲ್ಲಿ ಕೂತಂಥ ಎಲ್ಲ ಜನರ ಸಹಕಾರದಿಂದ ಒಬ್ಬೊಬ್ಬರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂತೇಳಿದ್ರೆ ಎಲ್ಲ ಕೋಣಗಳ ಯಜಮಾನರುಗಳು ಬಹುಶಃ 3 ದಿವಸದ ಹಿಂದೆ ಬಂದು ಇದರಲ್ಲಿ ಅವರಿಗೆ ಪ್ರಶಸ್ತಿ ಏನು ಮುಖ್ಯವಂತದ್ದಲ್ಲ, ನಾವು ಕೊಡುವಂಥದ್ದು ಬರೀ 18 ಗ್ರಾಮ್ ಗೋಲ್ಡ್ ಕೊಡುವಂಥದ್ದು. ಹಳೆ ಅಂಗಡಿ ಕೊಪ್ಪಳ 16 ಗ್ರಾಮ್ ಗೋಲ್ಡ್ ಫಸ್ಟ್ ಪ್ರೈಸ್ ಬಂದವರಿಗೆ ಕೊಡ್ತೇವೆ. ಅದು ಅವರಿಗೇನು ದೊಡ್ಡ ಸಂಗತಿಯೇ ಅಲ್ಲ. ಬಹುಶಃ ಅವರು ಈ ಕಂಬಳಕ್ಕೆ ಬೆಂಗಳೂರಿಗೆ ಬರಬೇಕಿದ್ರೆ ಪ್ರತಿ ಕೋಣದ ಯಜಮಾನರುಗಳು ಸುಮಾರು 5ರಿಂದ 6 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಕಂಬಳದಲ್ಲಿ ಕರ್ನಾಟಕದ ಜನತೆಗೆ ಈ ಕಂಬಳವನ್ನು ತೋರಿಸಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಬಂದಿದ್ದಾರೆ. ನಿಮಗೆಲ್ಲರಿಗೂ ತಲೆ ಸಂಗಿಸಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡುತ್ತಾ, ನಮ್ಮಲ್ಲಿ ಎಲ್ಲಾದರೂ ಚಿಕ್ಕ ಪುಟ್ಟ ವ್ಯವಸ್ಥೆಯಲ್ಲಿ ತಪ್ಪಾಗಿದ್ರೆ ನಿಮ್ಮ ಹತ್ರ ಕ್ಷಮೆಯನ್ನು ಕೇಳುತ್ತಾ ನನ್ನ ಭಾಷಣವನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ನಾವು ಇಷ್ಟೊಂದು ಜನ ಇಲ್ಲಿ ಸೇರಿದ್ದೇವೆ. ಎಲ್ಲರೂ ಈಗ 2 ಕೈಯನ್ನು ಮೇಲೆ ಎತ್ತಿ ನಾನು ಬೆಂಗಳೂರು ಕಂಬಳ ಅಂತ ಹೇಳ್ತೇನೆ, ನೀವು ನಮ್ಮ ಕಂಬಳ ಅಂತ ಹೇಳಬೇಕು. ಹೇಳ್ತೀರಾ? ಇಡೀ ಮಂಗಳೂರಿಗೆ ಕೇಳಬೇಕದು. ಬೆಂಗಳೂರು ಕಂಬಳ. ಎಲ್ಲರೂ ಕೈ ಎತ್ತಿ ಒಂದು ಎಕ್ಸರ್ಸೈಸ್ ಆದ್ರೆ ಆಗ್ತದೆ. ಬೆಂಗಳೂರು ಕಂಬಳ. ಸಾಕಾಗ್ಲಿಕ್ಕಿಲ್ಲ. ಮುಖ್ಯಮಂತ್ರಿ ಅವರು ಹೇಳ್ತಾರೆ ಇದು ಕೇಳಿಲ್ಲ, ಇದು ಮೈಸೂರಿಗೆ ಕೇಳಿಲ್ಲ ಅಂತ ಹೇಳ್ತಾರೆ. ಕೊನೆಯದಾಗಿ ಒಂದು ಸಲ ಜೋರಾಗಿ ಎಲ್ಲರೂ ಹೇಳಬೇಕು ಕೈ ಎತ್ತಿ, ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ ಪುತ್ತೂರು 2004ರಿಂದ ಪ್ರಯೋಗಾಲಯ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಸೇವೆ. ಪುತ್ತೂರಿನ ಏಕೈಕ ಸಂಪೂರ್ಣ ಸ್ವಯಂ ಚಾಲಿತ ರಕ್ತ ತಪಾಸಣಾ ಕೇಂದ್ರ. 500ಕ್ಕೂ ಹೆಚ್ಚು ವಿಧದ ತಪಾಸಣಾ ಸೌಲಭ್ಯಗಳು, 25ಕ್ಕೂ ಅಧಿಕ ರಕ್ತ ಪರೀಕ್ಷೆ ಪ್ಯಾಕೇಜ್ಗಳು, ಮನೆ ಬಾಗಿಲಿನಿಂದಲೇ ಸ್ಯಾಂಪಲ್ ಕಲೆಕ್ಷನ್ ಸೌಲಭ್ಯ, ತ್ವರಿತ ಖಚಿತ ಫಲಿತಾಂಶಕ್ಕಾಗಿ ಅತ್ಯಾಧುನಿಕ ಲ್ಯಾಬ್ ಉಪಕರಣಗಳು, ಇಮೇಲ್ SMS ಅಲರ್ಟ್ ಮೂಲಕ ರಿಪೋರ್ಟ್ ವ್ಯವಸ್ಥೆ, ನಿಖರ ಪಾರದರ್ಶಕ ರಕ್ತ ಪರೀಕ್ಷಾ ಫಲಿತಾಂಶಗಳಿಗೆ ಭೇಟಿ ನೀಡಿ. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ, ಹೆಡ್ ಆಫೀಸ್ ಧನ್ವಂತರಿ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಬ್ರಾಂಚೆಸ್ ದರ್ಬೆ, ಬುಳುವಾರ್, ಸುಳ್ಯ, ಮಾಡಾವ್, ಈಶ್ವರಮಂಗಲ, ವಿಟ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.